ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಪೂರ್ವಭಾವಿಯಾಗಿ ಹೊಸ ಮಾರಿಗುಡಿ ಅಭಿವೃದ್ಧಿ ಸಮಿತಿ ಮತ್ತು ನವದುರ್ಗ ಲೇಖನ ಯಜ್ಞ ಸಮಿತಿಯ ನೇತೃತ್ವದಲ್ಲಿ ಲೋಕ ಕಲ್ಯಾಣಾರ್ಥ ಮತ್ತು ಸಾನ್ನಿಧ್ಯ ವೃದ್ಧಿಗಾಗಿ ಹಮ್ಮಿಕೊಂಡಿರುವ ನವದುರ್ಗ ಲೇಖನ ಯಜ್ಞದ ಪ್ರಯುಕ್ತ ಅಕ್ಟೋಬರ್ 29ರಂದು ವಾಗೀಶ್ವರಿ ಪೂಜೆ ಮತ್ತು ಲೇಖನ ಸಂಕಲ್ಪ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ ಎಂದು ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆ ವಾಸುದೇವ ಶೆಟ್ಟಿ ಹೇಳಿದ್ದಾರೆ. ಅದು ಪರದೇಶದಲ್ಲಿರುವವರು ಪರ ಊರಿನಲ್ಲಿರುವವರು ಕೂಡ ನಮ್ಮ ವೆಬ್ಸೈಟ್ ಮುಖಾಂತರ ಕೂಡ ಕಾಯ್ದಿರಿಸ್ತಾ ಇದ್ದಾರೆ. ಈ ಪುಸ್ತಕವು ಇದೇ 29 ಅಕ್ಟೋಬರ್ ಮಂಗಳವಾರ ದಿವಸ ಆ ಪುಸ್ತಕವು ಬಿಡುಗಡೆ ಆಗಲಿದೆ. ಆ ಪುಸ್ತಕದಲ್ಲಿ ಇರುವ ಎಲ್ಲ ವಿಷಯಗಳನ್ನು ಈಗಾಗಲೇ ಅದರ ಬರೆಯುವ ವಿಧಾನವನ್ನು ಎಲ್ಲ ಭಕ್ತರಿಗೆ ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ನಾಡಿದ್ದು ಮಂಗಳವಾರ ಬೆಳಿಗ್ಗೆ 9 ಗಂಟೆ 9 ನಿಮಿಷಕ್ಕೆ ನಮ್ಮ ಕ್ಷೇತ್ರದ ಪ್ರಧಾನ ತಂತ್ರಿಯವರಾದ ಕುಮಾರಗುರು ತಂತ್ರಿ ಮತ್ತು ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ತಂತ್ರಿಯವರ ಉಪಸ್ಥಿತಿಯಲ್ಲಿ ವಾಗೀಶ್ವರಿ ಪೂಜೆ ಬರೆದು ಲೇಖನ ಸಂಕಲ್ಪ ಮಾಡಲಿಕ್ಕಿದ್ದೇವೆ. ಈಗಾಗಲೇ ಪುಸ್ತಕವನ್ನು ಕಾಯ್ದಿರಿಸಿರುವ ಎಲ್ಲ ಭಕ್ತರು ಲೇಖನ ಸಂಕಲ್ಪಕ್ಕೆ ಕುಳಿತುಕೊಳ್ಬೇಕು ಅಂತೇಳಿ ನಾವು ಇವತ್ತು ಕೇಳ್ತಾ ಇದ್ದೇವೆ. ಅದೇ ರೀತಿ ಆ ದಿನ ನಡೆಯುವ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಪೇಜಾವರ ಶ್ರೀಗಳು ನವದುರ್ಗ ಹೆಸರಿನ ಲೇಖನವನ್ನು ಬರೆಯುವ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಆ ತದನಂತರ